ಅಭಿಮಾನ ಇದ್ದೇನೆ. ಗುಲಾಮರ ರೀತಿಯಲ್ಲಿ ಈ ದೇಶದ ಜನರ ಚಾತುರ್ವರ್ಣ ವ್ಯವಸ್ಥೆ ಅಂಡರಲ್ಲಿ ಬದುಕುವಂತ ವ್ಯವಸ್ಥೆ ಇತ್ತು. ಅಂತ ಸಂದರ್ಭದಲ್ಲಿ ಕ್ಷಣವೇ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಓಟ್ ಹಾಕದಿಲ್ಲಿ. ಓಟ್ ಹಾಕ್ಬೇಕು ಅಂದ್ರೆ ಅವ್ರು ತೆರಿಗೆ ಕಟ್ಟಬೇಕು, ಇಲ್ಲ ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೇಕು. ಡಿಗ್ರಿನೂ ಇಲ್ಲ, ತೆರಿಗೆನೂ ಇಲ್ಲ. ಇಂತಹ ವಿಷಮ ಸ್ಥಿತಿಯನ್ನ ಗಮನಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಇದನ್ನು ನೋಟ್ ಮಾಡ್ಕೊಂಡಿದ್ದೀವಿ ಎಲ್ಲರೂ. ಇದು ಎಮೋಷನಲ್ ಆಗಿರ್ತಕ್ಕಂಥ ಮಾತಲ್ಲ, ಇಟ್ ಇಸ್ ಅನ್ ಹಿಸ್ಟ್ರಿ. ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಅವರು ಒಂದು ಸಮಿತಿ ಬರುತ್ತೆ, ಸೌತ್ ಬರೋ ಕಮಿಷನ್ ಅಂತ. ಆ ಸಮಿತಿಗೆ ಅಂಬೇಡ್ಕರ್ ಅವರು ಒಂದು ಇನ್ನು ಹೆಂಗು ತರುಣ ಅಂಬೇಡ್ಕರ್ ಅವರು ಒಂದು ಮನವಿ ಸಲ್ಲಿಸ್ತಾರೆ. ಆ ಮನವಿಯಲ್ಲಿ ನಮ್ಮ ಜನಗಳಿಗೆ ಮನೆ ಕೊಡಿ, ಬಟ್ಟೆ ಕೊಡಿ, ಊಟ ಕೊಡಿ ಅಂತ ಮನವಿ ಸಲ್ಲಿಸಲಿಲ್ಲ. ಆ ಕಮಿಟಿ ಬಹಳ ಪವರ್ಫುಲ್ ಅಂತ ಕಮಿಟಿ ಆಗಿತ್ತು. ಆರ್ಥಿಕ ಸುಧಾರಣೆಗಳು ಮಾಡೋದು ಹೇಗೆ, ರಾಜಕೀಯ ಸುಧಾರಣೆಗಳು ಮಾಡೋದು ಹೇಗೆ ಅಂತ ಹೇಳಿ ಅವರು ಬಂದಿದ್ದು ಒಂದು ಅಧ್ಯಯನ ಮಾಡೋದಕ್ಕೆ. ಅಂತಹ ಕಮಿಟಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕ ಹುಡುಗ ಅಷ್ಟೊತ್ತಿಗಾಗಲೇ ಭಾರತದಿಂದ ಹೊರದೇಶಗಳಿಗೆ ಹೋಗಿ ಬೇಕಾದಷ್ಟು ಡಿಗ್ರಿಗಳನ್ನ ಓದಿ ಎಕನಾಮಿಕ್ಸ್ ಅಲ್ಲಿ, ಹಿಸ್ಟ್ರಿಯಲ್ಲಿ, ಆಂಥ್ರೋಪಾಲಜಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ವತ್ತನ್ನ ಗಳಿಸ್ಕೊಂಡು ಬಂದಿದ್ರು. ಅದರಲ್ಲೂ ವಿಶೇಷವಾಗಿ ಪೊಲಿಟಿಕಲ್ ಎಕನಾಮಿಕ್ಸ್ ಅಲ್ಲಿ ಮಾಡ್ಕೊಂಡು ಬಂದಿದ್ದಾಗಿ ಅವರಿಗೆ ಭಾರತದ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಯಿತು. ಹಾಗಾಗಿ ತರುಣ ಅಂಬೇಡ್ಕರ್ ಅವರು ಒಂದು ಮನವಿ ಸಲ್ಲಿಸ್ತಾರೆ. ಆ ಮನವಿ ಏನ್ ಗೊತ್ತಾ, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ವಯಸ್ಕ ಮತದಾನ ಪದ್ಧತಿ ಬರಬೇಕು. ಊಟ ಬೇಕು, ಬಟ್ಟೆ ಬೇಕು ಅಲ್ಲ, ವಯಸ್ಕ ಮತದಾನ ಪದ್ಧತಿ ನಮಗೆ ಬರ್ತಿದ್ದೇನೆ. ಪ್ರಜಾತಂತ್ರ ವ್ಯವಸ್ಥೆ ಬರುತ್ತೆ ಇಲ್ಲಿ, ಪ್ರಜಾತಂತ್ರ ವ್ಯವಸ್ಥೆ ಬರುತ್ತೆ. ಪ್ರಜಾ ಕೈ ಅಧಿಕಾರ ಬಂದ್ರೆ ಅವ್ರಿಗೆ ಬೇಕಾದಂತ ಅನ್ನ, ಬಟ್ಟೆ, ವಸತಿ ಏನ್ ಬೇಕು ಅದನ್ನ ಆ ವ್ಯಕ್ತಿ ತನ್ನ ತಾನು ಸೃಷ್ಟಿ ಮಾಡ್ಕೊಳ್ಳೋ ಶಕ್ತಿ ಆಗುತ್ತೆ. ಹಾಗಾಗಿ ಐ ಶುಡ್ ಎಂಪವರ್ ಅವರ್ ಪೀಪಲ್ ಅಂತ ಹೇಳ್ತಾರೆ. ಐ ಶುಡ್ ಎಂಪವರ್ ಅವರ್ ಪೀಪಲ್. ಅವರ್ ಪೀಪಲ್ ಅಂದ್ರೆ SC/ST ಗಳಲ್ಲ, ಭಾರತದ ಜನರನ್ನ ಎಂಪವರ್ ಮಾಡ್ಬೇಕು ನಾನು ಥ್ರೂ ದ ವೋಟ್. ಅಡಲ್ಟ್ ಫ್ರಾಂಚೈಸಿ ಅಂತ ಕರೀತಾರೆ. ಅದನ್ನ ಒಪ್ಕೋತಾರೆ. ಭಾರತೀಯರು ಅನೇಕರು ಸ್ಟ್ರೈಕ್ ಮಾಡ್ತಾರೆ, ಓಟ್ ಬೇಕಾಗಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರಿಗೂ ಕೂಡ ಈ ಜನಗಳಿಗೆ ಯಾಕ್ರಿ ಓಟ್ ಬೇಕು, ಅವ್ರ ಮನೇಲಿ ಕೂಲಿ ಮಾಡೋರಿಗೆ, ಜೀತ ಮಾಡೋರಿಗೆ, ದನ ಕಾಯೋರಿಗೆ, ಇಂಥವ್ರಿಗೆಲ್ಲ ಓಟ್ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದು ಪಾರ್ಲಿಮೆಂಟ್ ನಮ್ಮ ಪಕ್ಕದಲ್ಲಿ ಕುರ್ಸ್ಕೊಳಕ್ ಆಗತ್ತೇನ್ರಿ ಅಂತ ಗಲಾಟೆ ಮಾಡ್ತಾರೆ. ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಹರ್ಡಲ್ಸ್, ನಾನು ತುಂಬಾ ಸ್ಕಿಪ್ ಮಾಡ್ಬಿಡ್ತಾ ಇದ್ದೀನಿ ಅದನ್ನ. ರೌಂಡ್ ಟೇಬಲ್ ನಡೆಸ್ತಾರೆ. ಆ ವಾದವನ್ನು ಅನೇಕ ಭಾರತೀಯರು ವಿರೋಧಿಸ್ತಾರೆ. ಅಂಬೇಡ್ಕರ್ ಅವರು ಕೊಟ್ಟಂತ ವಾದವನ್ನ. ಏನು ವಾದ ಅದು? ಭಾರತೀಯರಿಗೆ ಅಡಲ್ಟ್ ಫ್ರಾಂಚೈಸಿ, 21 ವರ್ಷ ತುಂಬಿದಂತ ಸಾರ್ವತ್ರಿಕ ಮತದಾನ. ಅಂದ್ರೆ ಅಲ್ಲಿ ಎಜುಕೇಶನ್ ಲಿಮಿಟ್ ಇರಬಾರ್ದು, ಆಸ್ತಿ ಲಿಮಿಟ್ ಇರಬಾರ್ದು. ಒಟ್ಟು ಈ ದೇಶದ ಪ್ರಜೆ ಆಗಿದ್ರೆ ಅವನು 21 ವರ್ಷ ತುಂಬಿದ್ರೆ ಅವನು ಮತದಾನ ಮಾಡುವಂತ ಹಕ್ಕನ್ನ ಕೊಡಬೇಕು.